ನಮಸ್ಕಾರ ವೀಕ್ಷಕರೇ, ತುಳುನಾಡು ವಾರ್ತೆಯ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ತುಳುನಾಡು ವಾರ್ತೆ, ತುಳುನಾಡ ಸಂಸ್ಕೃತಿಯ ದೀವಟಿಗೆ. ಇಂದು ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಮೂಡಬಿದಿರೆಯ ಪುತ್ತಿಗೆ ಗ್ರಾಮದಲ್ಲಿರುವ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಎಲ್ಲರಿಗೂ ಚಿರಪರಿಚಿತ. ಆದರೆ ಈ ದೇವಸ್ಥಾನದ ಹಿನ್ನೆಲೆ, ಇತಿಹಾಸ ಹೆಚ್ಚಿನವರಿಗೆ ಗೊತ್ತಿಲ್ಲ. ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಪೂಜೆಗೊಳ್ಳುತ್ತಿರುವ ಶಿವಲಿಂಗ ಎಲ್ಲಿಂದ ಬಂದಿದೆ ಎಂಬುದು ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗೆಯೇ ಈ ಶಿವಲಿಂಗ ಯಾರಿಗೆ ಸೇರಿದ್ದು, ಅದನ್ನು ಇಲ್ಲಿಗೆ ತಂದದ್ದು ಯಾತಕ್ಕಾಗಿ ಎಂಬ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಮಗೆ ನೀಡಲಿಚ್ಛಿಸುತ್ತೇವೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾ ರಮೇಶ್ ಭಟ್ ಅಂತ. ಪ್ರಸ್ತುತ ನಾನು ಪುತ್ತಿಗೆ ಗ್ರಾಮ ಮೂಡಬಿದ್ರೆ ಇಂದ ಮಾತಾಡ್ತಾ ಇದ್ದೇನೆ. ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸಗಳು ಭರದಿಂದ ಸಾಗ್ತಾ ಇದ್ದು, ಆ ಜೀರ್ಣೋದ್ಧಾರ ಕಮಿಟಿಯಲ್ಲಿ ನಾನು ಜೊತೆ ಕಾರ್ಯದರ್ಶಿಯಾಗಿದ್ದೇನೆ. ಆ ಕೆಲಸಗಳನ್ನು ನಾವು ಬಹಳಷ್ಟು ನಿಷ್ಠೆಯಿಂದ ಮಾಡ್ತಾ ಇದ್ದೇವೆ. ಈಗ ನಮ್ಮ ದೇವರಗುಡ್ಡೆ ಅಂದರೆ ನಮ್ಮ ದೇವರು ಸೋಮನಾಥೇಶ್ವರನ ತಂದಂತಹ ಮೂಲ ಸ್ಥಾನ ದೇವರಗುಡ್ಡೆ ಅಂತ ಸುಮಾರು ನಮ್ಮ ದೇವಸ್ಥಾನದಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಇದೆ. ಎತ್ತರವಾದ ಪ್ರದೇಶ. ಅದರ ಇತಿಹಾಸ ಏನು ಅಂತ ಹೇಳಿದ್ರೆ, ಮೂಲತಃ ನಮ್ಮ ಚೌಟರ ಸೀಮೆಯ ರಾಜರುಗಳಿಗೆ ಉಳ್ಳಾಳದ ಸೋಮನಾಥೇಶ್ವರ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ ಉಳ್ಳಾಳದಲ್ಲಿರುವಂತಹದ್ದು ಮೂಲತಃ ಅವರ ಕುಲದೇವರಾಗಿದ್ದು, ಮುಂದೆ ಅವರು ಕಾಲಕ್ರಮೇಣ ದೇವರಾಯ ಚೌಟ ಹಾಗೂ ತಿರುಮಲರಾಯ ಚೌಟರ ಕಾಲದಲ್ಲಿ ಮೂಡಬಿದ್ರೆಯ ಪಕ್ಕ ಪುತ್ತಿಗೆ ಗ್ರಾಮದಲ್ಲಿ ಕಾಯರ್ ಮಂಜಲ್ ಎಂಬಲ್ಲಿ ಒಂದು ಅರಮನೆಯನ್ನ ಕಟ್ಟಿದ್ರು. ಮಹಾಶಿವಭಕ್ತರಾದ ಅವರು, ಅವರ ಚಿಕ್ಕರಾಯರಿರಬಹುದು, ಎಲ್ಲರೂ ಅವರೆಲ್ಲ ಸೋಮನಾಥ ಅನನ್ಯ ಭಕ್ತರಾಗಿದ್ದು, ಅಲ್ಲಿ ಸೋಮೇಶ್ವರದಿಂದ ಪ್ರಸಾದ, ಉಳ್ಳಾಳದ ಸೋಮೇಶ್ವರದಿಂದ ಪ್ರಸಾದ ಬರದೆ ಅವರಿಲ್ಲಿ ಏನನ್ನು ಸ್ವೀಕರಿಸ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಬಹಳಷ್ಟು ದೂರ ಕುದುರೆಯ ಮೂಲಕ ಬರ್ತಾ ಇತ್ತು ಪ್ರಸಾದ ಅವರಿಗೆ. ಅಲ್ಲಿಂದ ಅದು ಬಹಳ ದೂರ ಆಗ್ತದೆ, ನಾವೀಗ ಇಲ್ಲೇ ಅರಮನೆ ಕಟ್ಟಿದ್ರಿಂದ ಇಲ್ಲಿ ಒಂದು ಮಂದಿರವನ್ನು ಸ್ಥಾಪಿಸಬೇಕು ಅನ್ನೋ ನಿರ್ಣಯವನ್ನು ಅವರು ತೆಗೆದುಕೊಳ್ಳುವಾಗ, ಪ್ರಸ್ತುತ ಈಗ ಯಾವ ಜಾಗದಲ್ಲಿ ದೇವಸ್ಥಾನ ಇದೆಯೋ ಅಲ್ಲಿ ಅವರು ಬರುವಾಗ, ಕುದುರೆಯ ಮೇಲೆ ಬರುವಾಗ ಧನ ಮತ್ತು ಹುಲಿ ಜೊತೆಯಾಗಿ ಆಡುವುದನ್ನು ಅವರು ಕಂಡ್ರು. ಈ ಜಾಗ ಸೂಕ್ತ ಅನ್ನೋ ನಿರ್ಣಯವನ್ನು ಮಾಡಿ ಆ ಜಾಗದಲ್ಲೇ ಸೋಮನಾಥನ್ನು ಸ್ಥಾಪಿಸುವುದು ಅಂತ ಹೇಳಿ ಮನಸ್ಸಂಕಲ್ಪವನ್ನ ಮಾಡಿ ಶಿವಲಿಂಗವನ್ನು ತರಲಿಕ್ಕೆ ಕಾಶಿಗೆ ಜನವನ್ನು ಕಳಿಸಿ ಇಲ್ಲಿ ಕೆಲಸವನ್ನು ಪ್ರಾರಂಭಿಸಿ ಪ್ರತಿಷ್ಠೆಗೆ ನಿರ್ಣಯ ಆದ ದಿನ ತನಕವೂ ಶಿವಲಿಂಗ ಬರಲಿಲ್ಲ. ಆಗ ಈ ದೇವರಗುಡ್ಡೆಯಲ್ಲಿ ವೀರಶೈವರಿಗೆ ಸಂಬಂಧಪಟ್ಟಂತ ಒಂದು ಶಿವಲಿಂಗ ಇತ್ತು. ರಾಜರುಗಳು ಆ ಶಿವಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠೆ ಮಾಡೋಣ ಅಂತ ನಿರ್ಣಯ ಮಾಡಿ ಅದನ್ನು ತಂದು ಇಲ್ಲಿ ಪ್ರತಿಷ್ಠೆಯನ್ನೂ ಮಾಡಿದ್ರು. ಹಾಗಾಗಿ ಅದು ದೇವರಗುಡ್ಡದಿಂದ ಬಂದ ಸೋಮನಾಥೇಶ್ವರ. ಅವರನ್ನು ಪ್ರತಿಷ್ಠೆ ಮಾಡಿ ಆದ ನಂತರ ವೀರಶೈವರಿಗೆ ಗೊತ್ತಾಗಿ ಅವರು ಜಗಳಕ್ಕೆ ಅಥವಾ ಅವರ ಮನಸ್ತಾಪದಿಂದ ಬಂದಾಗ ಅಲ್ಲಿ ಏನು ನಿರ್ಣಯ ಮಾಡಿದ್ರು ಅಂತ ಹೇಳಿದ್ರೆ, ಈ ಲಿಂಗದ ತಲೆಗೆ ಒಂದು ಹೊಡೆದಾಗ ಬೂದಿ ಬಂದ್ರೆ ನಿಮಗೆ, ಹಾಲು ಬಂದ್ರೆ ನಮಗೆ ಅಂತ, ಅಂದ್ರೆ ಚೌಟರಿಗೆ ಅಂತ. ಅಲ್ಲಿ ಬೂದಿ ಬರಲಿಲ್ಲ, ಹೊಡೆಯುವಾಗ ಹಾಲು ಬಂತು. ಈ ಕೆಲವರು ಅದನ್ನು ಹಾಲು ಅಂತ ಹೇಳ್ತಾರೆ, ಕೆಲವರು ಅದನ್ನು ಹೂ ಅಂತ ಹೇಳ್ತಾರೆ. ಪ್ರಸ್ತುತ ಅದರ ಕತೆ ಹೀಗೆ. ಅದನ್ನ ನೋಡಿ ಅವರು ಬಿಟ್ಟು ಹೋಗ್ತಾರೆ. ಇಲ್ಲಿ ಸೋಮನಾಥನನ್ನು ಪ್ರತಿಷ್ಠೆ ಮಾಡ್ತದೆ. ಮರುದಿವಸ ಕಾಶಿಗೆ ಹೋದವರು ಸಹ ಬಂದು ಲಿಂಗವನ್ನು ತರ್ತಾರೆ. ಅದನ್ನು ಪ್ರಸ್ತುತ ನಮ್ಮ ಕೆರೆಯಲ್ಲಿ ಹಾಕಿದ್ದೇವೆ ನಾವು. ಕೆರೆಯಲ್ಲಿ ಇದೆ ಆ ಲಿಂಗ. ಇನ್ನು ಈಗ ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ ಕೆಲವು ವರ್ಷಗಳ ಹಿಂದೆ, ಬಹುಶಃ 2016ರ ನಂತರ ನಾವಿಟ್ಟ ಅಷ್ಟಮಂಗಲ ಪ್ರಶ್ನೆಯಲ್ಲಿ, ಸ್ವರ್ಣಾರೂಢ ಪ್ರಶ್ನೆಗಳಲ್ಲಿ ಆ ದೇವರ ಗುಡ್ಡೆಗೂ ಹೋಗಿ ನಾವು ಪ್ರತಿಯೊಂದು ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಏನಾದ್ರೂ ಕಾರ್ಯಕ್ರಮ ಮಾಡುವಾಗ ಅಲ್ಲೂ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಬರಬೇಕು ಅನ್ನೋದು ನಮಗೆ ದೈವಜ್ಞರು ಹೇಳಿದ ಮಾತು. ಆ ತದನಂತರದಲ್ಲಿ ನಾವು ಪ್ರತಿಯೊಂದು ದೇವರ ಜಾತ್ರೆ ಧ್ವಜಾರೋಹಣ ಆಗುವ ಮೊದಲು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಅಲ್ಲಿಯೂ ಪೂಜೆ ಸಲ್ಲಿಸಿ ಬರ್ತಾ ಇದ್ದೇವೆ. ಪ್ರಸ್ತುತ ಈಗ ದೇವರಗುಡ್ಡೆಯಲ್ಲಿ ಅಲ್ಲಿಯ ಲಿಂಗವನ್ನು ಕೆಳಗೆ ತಂದು ದೇವಸ್ಥಾನದಲ್ಲಿ ಇಟ್ಟ ಕಾರಣ ಅಲ್ಲಿ ಪ್ರಸ್ತುತ ಒಂದು ಸಾಂಕೇತಿಕವಾಗಿ ಒಂದು ಕಲ್ಲು ಕಲ್ಲನ್ನಿಟ್ಟು, ಅಂದ್ರೆ ಅದಕ್ಕೆ ಯಾವುದೇ ಒಂದು ಪ್ರತಿಷ್ಠೆಯನ್ನು ಮಾಡಿದ ಹಾಗೆ ಕಾಣುವುದಿಲ್ಲ. ಒಂದು ಕಲ್ಲಿನ ಆಕಾರವನ್ನಲ್ಲಿ ಇಟ್ಟು ಅಲ್ಲಿಯೇ ಪೂಜೆಯನ್ನು ಮಾಡುವಂಥದ್ದು. ಅಂದ್ರೆ ಅಲ್ಲಿಯ ಸಾನ್ನಿಧ್ಯಕ್ಕೆ ಮಾತ್ರ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಕಲ್ಲನ್ನೊಂದು ನಾವು ಸಾಂಕೇತಿಕವಾಗಿ ಅಲ್ಲಿಟ್ಟು ಪೂಜೆಯನ್ನ ಮಾಡ್ತದೆ. ಪ್ರತಿ ವರ್ಷವೂ ನಾವು ಅದಕ್ಕೆ ನಮ್ಮ ದೇವಸ್ಥಾನದ
ಉತ್ಸವದ ಸಮಯದಲ್ಲಿ ಅಲ್ಲಿ ಹೋಗಿ ನಾವು ಪ್ರಾರ್ಥನೆಯನ್ನ ಮಾಡಿ ಬರ್ತೇವೆ. ಇವರು ನಡೆಸಿ ನಮ್ಮದು ಈ ಜೀರ್ಣೋದ್ಧಾರ ಎಲ್ಲ ಆಗಿ ಆರ್ಥಿಕ ಸ್ಥಿತಿಗಳೆಲ್ಲ ಐಕ್ಯಮತಗಳೆಲ್ಲ ಒಟ್ಟಾಗಿ ಆರ್ಥಿಕ ಸ್ಥಿತಿಗಳು ಬಂದ್ರೆ ಅಲ್ಲಿಯೂ ಏನಾದ್ರೂ ಒಂದು ಸ್ವಲ್ಪ ಅದನ್ನು ಪುನರ್ನಿರ್ಮಾಣ ಮಾಡುವಂತ ಒಂದು ಸಂಕಲ್ಪವು ನಮ್ಮಲ್ಲಿ ಇದೆ. ಇದು ಇತಿಹಾಸ ನಮ್ಮದು ದೇವರಗುಡ್ಡೆಯದು. ಇದಿಷ್ಟು ನಮ್ಮ ಪುತ್ತಿಗೆ ದೇವಸ್ಥಾನದ ದೇವರಗುಡ್ಡೆಯ ಕತೆ. ಇದೇ ರೀತಿಯ ಹೊಸ ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ಈ ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ.